ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ ಕೂಡ? ಚೆನ್ನಾಗಿದ್ದೀರಾ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ತುಂಬಾ ದಿನ ಆಯಿತು ವೀಡಿಯೋ ಮಾಡಿದೆ. ತುಂಬಾ ದಿನದಿಂದ ವೀಡಿಯೋ ಮಾಡಿರಲಿಲ್ಲ. 6 ತಿಂಗಳಿಂದ ಯೂಟ್ಯೂಬಿಂದ ದೂರ ಇದ್ದೆ. ನಾನು ಬ್ರೇಕ್ ತೊಗೊಂಡಿದ್ದೆ. ಕೆಲವೊಂದು ಜನ ಅಂದ್ಕೊಂಡಿದ್ರು, ಕೆಲವು ಜನ ಕೇಳ್ತಾ ಕೂಡ ಇದ್ದರು, ಏನು ಯೂಟ್ಯೂಬ್ ಸ್ಟಾಪ್ ಮಾಡಿದ್ರ ಅಂತ. ನೋ, ಖಂಡಿತವಾಗ್ಲೂ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಲ್ಲ. ಒಂದು ಅನಿವಾರ್ಯಕ್ಕಾಗಿ ನಾನು ಇಷ್ಟು ದಿನ ಯೂಟ್ಯೂಬಿಂದ ದೂರ ಉಳಿಬೇಕಾಯಿತು. ಏನು ಅಂತ ಹೇಳಿದರೆ, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಡೈಲಿ ಇಲ್ಲಿಂದ ಮಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಆಗ್ತಾಯಿತ್ತು ಪ್ರತಿದಿನ ಕೂಡ. ಸೊ ಬರುವಾಗಲೇ ರಾತ್ರಿ ಆಗ್ತಾಯಿತ್ತು. ಬೆಳಗ್ಗೆ ಬೇಗ ಹೊರಡಿದ್ರೆ ರಾತ್ರಿ ಬರುವಾಗ ತುಂಬ ಲೇಟ್ ಆಗ್ತಾಯಿತ್ತು. ಸೊ ನನಗೆ ಯೂಟ್ಯೂಬ್ಗೆ ಟೈಮೇ ಸಿಗ್ತಿರ್ಲಿಲ್ಲ. ಫೈನಲಿ ನನ್ನ ಗ್ರ್ಯಾಜುಯೇಷನ್ ಡೇ ಕೂಡ ಮುಗೀತು. ಸೊ ಇವಾಗ ನಾನು ಮತ್ತೆ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಗ್ರ್ಯಾಜುಯೇಷನ್ ಡೇ ಯಾವ ರೀತಿ ಆಯಿತು ಎಲ್ಲವನ್ನು ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆವತ್ತಿನ ದಿನ ಬೆಳಗ್ಗೆ ತುಂಬಾ ಅವಸರದಲ್ಲಿ ಇದ್ದೆ ನಾನು. ಸೊ ನನಗೆ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಏನೇನೆಲ್ಲ ನಡೆದಿದೆ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕಲಿತಿರುವಾಗ ಬ್ಯಾಂಗ್ಳೂರಿಂದ ನಾನು ಇಲ್ಲಿ ಮಂಗಳೂರಲ್ಲಿ ಕೋರ್ಸ್ನ ನಾನು ಕಂಪ್ಲೀಟ್ ಮಾಡಿದೆ. ಸೊ ಶ್ರೇಯಾನ್ ಕೂಡ ಇದ್ದ ನನಗೆ ಅಲ್ಲಿ. ಅವನನ್ನು ಒಬ್ಬನೇ ಬಿಟ್ಟು ಕೋರ್ಸ್ ಕಲಿಯೋಕೆ ನನಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಇಲ್ಲೇ ಆದರೆ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ನನ್ನ ಜೊತೆ ಇದ್ದರು. ಸೊ ಅದಕ್ಕೋಸ್ಕರ ಅದೊಂದೇ ಕಾರಣಕ್ಕೆ ನಾನು ಮಂಗಳೂರಲ್ಲಿ ನನ್ನ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದಿಷ್ಟು ನನ್ನ ಜರ್ನಿ. ಇನ್ನು ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ, ನಿಮ್ಮೆಲ್ಲರೂ ನನಗೆ ಯೂಟ್ಯೂಬಲ್ಲಿ ನೀವು ಎಷ್ಟು ಪ್ರೋತ್ಸಾಹ ನೀಡಿದಿರೋ ಅದೇ ರೀತಿಯಾಗಿ ನನ್ನ ಪ್ರೊಫೆಷ್ನಲ್ ಲೈಫಲ್ಲೂ ಕೂಡ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕು. ನಿಮ್ಮ ಬುಕ್ಕಿಂಗ್ ಆಗಿರ್ಬೋದು, ಬ್ರೈಡಲ್, ನಾನ್ ಬ್ರೈಡಲ್ ಎಲ್ಲ ತರಹದ ಮೇಕಪ್ಗಳಿಗಾಗಿ ಕೂಡ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಸ್ಪೆಷಲ್ ಡಿಸ್ಕೌಂಟನ್ನು ಕೂಡ ಕೊಡ್ತೀನಿ. ಇನ್ನು ನಾವು ಎಲ್ಲಿ ಬರಬೇಕು, ಏನು ಎತ್ತ ಅಂತ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿರ್ಬೋದು. ನೀವು ಎಲ್ಲೂ ಬರಬೇಕಾಗಿಲ್ಲ. ನಾನೇ ನೀವಿರೋ ಒಂದು ಜಾಗಕ್ಕೆ ಬರ್ತೀನಿ. ನಿಮ್ಮ ಹತ್ರನೇ ಬಂದು ನಿಮ್ಮ ಬ್ರೈಡಲ್, ನಾನ್ ಬ್ರೈಡಲ್ ಸರ್ವಿಸ್ನ ನಾನು ಮಾಡ್ತೀನಿ. ಏನೇ ಎನ್ಕ್ವೈರಿ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಡೈರೆಕ್ಟ್ ನೀವು ಮೆಸೇಜನ್ನು ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID-ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೀವು ಅಲ್ಲಿಂದ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದೀನಿ. ನಾನು ಇಲ್ಲಿ 6 ಗಂಟೆ ಕಾರ್ಕಳದಲ್ಲಿದ್ದೀನಿ. ಆದಷ್ಟು ಬೇಗ ಹೋದರೆ ಬೇಗ ರೆಡಿ ಮಾಡ್ಬೋದು ಅಂತ ಬೇಗ ನಾನು ರೀಚ್ ಆಗಿದ್ದೆ. ಸೊ ಇಲ್ಲಿ ನನ್ನ ಮಾಡೆಲ್ ಆತ್ಮೀಯ ಅವರಿದ್ದಾರೆ. ಇವ್ರನ್ನ ನೀವು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡಿರ್ಬೋದು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದೇ ರೀತಿಯಾಗಿ ಇವರಿಗೂ ನಾನು ಬ್ಯೂಟಿಫುಲ್ಲಾಗಿ ಫ್ಲೋರಲ್ ಜ್ಯುವೆಲ್ರಿ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಫೈನಲಾಗಿ ನೀವು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ ಯಾವ ರೀತಿ ಲುಕ್ ಬಂದಿದೆ ಅಂತ. ತುಂಬಾ ಪ್ರಿಟಿಯಾಗಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ಇದು ನಾವು ಪಾರ್ಲರಲ್ಲೇ ರೆಡಿ ಮಾಡಿಬಿಟ್ಟು ನಂತರ ನಾವು ಗ್ರ್ಯಾಂಡಲ್ಲಿ ನಮ್ಮ ಪ್ರೋಗ್ರಾಮ್ ಆಯಿತು. ಫೈನಲ್ ಆಗಿ ಲುಕ್ ಈ ರೀತಿಯಾಗಿ ಬಂದಿದೆ. ಫ್ಲೋರಲ್ ಜ್ಯುವೆಲ್ರಿಯಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು ಆತ್ಮೀಯ ಅವರು. I request Mr. Jagdish from Beauty Planet to please join us on the stage for lighting the lamp ceremony. Mr. Jagdish from Beauty Planet, can we please have you on the stage? South Indian look here, ladies and gentlemen. Next we have Miss Mridula with iron look. Looking so graceful. Ladies and gentlemen, Miss Mridula here with the iron look. A huge round of applause for Miss Bridal, a model. Next we have Miss Yashika hitting the ramp with a reception look. Miss Yashika, ladies and gentlemen. A blend of yellow and green that she's wearing.
she walks in a Malayali look. We have the models walking here, everybody. We have a model Miss Kavya with a single pallu sari look taking the ramp now. Ladies and gentlemen, Miss Kavya with a single pallu sari look. Miss Yashika, Miss Madhushree, Miss Atmiya, fashionable sari with floral jewelry is a combination here that you see. Miss Atmiya, everybody, a huge round of applause for Miss Atmiya, everyone. Our elegant Christian bride, Miss Deeksha, hitting the ramp now. Everyone sitting in the audience, if you love the look, a little of hoot out, little of shout out that you would give for the models here. Keep clapping while the models are hitting the ramp, everyone. Miss Deeksha as Christian bride. Miss Soumya in her traditional look. A beautiful and a simple look. Carrying it very gracefully, Miss Soumya here. Miss Shweta with her GSP bridal look. As you see her taking the ramp, I request you all to keep applauding for Miss Shweta in her GSP look. An event planner, a director, an actor, and a fashion designer with her brand, Hera Pinjokoji. A huge round of applause for the glamour queen, everyone. We have Miss Atmiya taking the ramp in a fashionable sari with floral jewelry combination look. With her artist, Miss Supritha Karkada. A sari draped in different styles, 5-braid hairstyle and floral jewelry gives a perfect look here. Miss Supritha is a professional makeup artist, full course student of ours. Miss Supritha is a makeup course student of ours. Yeah, what? Picture. ಕಾಮಿಡಿ ಮಾತಾ Thank you so much. ಶೋಕ ಇನ್ನು ವರ್ಕ್ಲ ಅಂತೂ ಮಸ್ತ್ ಶೋಕ್ ಮಲ್ತಾರೆ ಸರ್ಟಿಫಿಕೇಟ್ ದಿಕ್ಕಿಜ ನನ್ನ ಫ್ರೇಮ್ ಪಾಡ್ದು ಯಾರುಂಡ ನೀವಡತೆ ನನ್ನ ಈರ್ನಾನೆ ಓನ್ ಸ್ಟಾರ್ಟ್ ಉಂಡ ಸ್ಟುಡಿಯೋ ಪೂರ ಅಂದು ಬರೋಡು ನಿಕುಲ್ ಮತ ಬ್ರೈಡ್ ಗ್ರೂಮ್ ಮಾತೊಂಡು ಬ್ರೈಡ್ ಗ್ರೂಮ್ ಓಲು ಫ್ರೀಲಾನ್ಸಾ ಪನ್ಲೆ ಲಾಕ್ಡ್ ಓಲ್ ಎಂಚಿನ ದಾದ ಅಂದು
ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಇಪ್ಪನು ಅಂದ ಸೊ ಬ್ಯಾಂಗ್ಳೂರ್ ಬರೋಡ ಅತ್ತು ಎಂಕುಲೆ ಬರ್ಪ ಇಡೆಗ್ ನಿಗ್ಲಿಗೋಸ್ಕರ ಅವು ಟಿಕೆಟ್ ಬರೇ ಇರ್ಬೇಕು ಟಿಕೆಟ್ ಬರ ಎಂಕುಲೆ ನಿಗ್ಲಿಗೋಸ್ಕರ ಎಂಕುಲೆ ಬರ್ಪ ಓ ಮೈ ಗಾಡ್ ಬಕ್ಕೊಂದು ಲೆನ್ಸ್ ಲೆನ್ಸ್ ಅಂದ ನಿಲ್ಲೇ ತೋಜಿ ನಾವು ತಲೆಗೆ ಝೂಮ್ ಇನ್ ಹಾಕ್ಲಿಗೆ ಕಣ್ಣು ತಲೆಗೆ ಲೆನ್ಸ್ ಪಾಡ್ವೇರು ಬಾರಿ ಸ್ಟೈಲ್ ಸ್ಟೈಲಿಶ್ ಉಳ್ಳೇರು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವೀಡಿಯೋಸ್ ತೂಪಿನ ಪೂರ ಥ್ಯಾಂಕ್ ಯು ಸೋ ಮಚ್ ಸೌರು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಒಂದು ಸುಪ್ರೀತಾ 1180 ಅಂತ ಸುಪ್ರೀತಾ 1180 ಇನ್ನೊಂದು ಪರ್ಲ್ ಮೇಕೋವರ್ ಅಂತ ಪರ್ಲ್ ಮುತ್ತು ಪರ್ಲ್ ಮೇಕೋವರ್ ಅಂತ ಇದು 2 ಅಕೌಂಟಲ್ಲಿ ಕೂಡ ನಾನು ನಿಮಗೆ ಮಾತಾಡಲಿಕ್ಕೆ ಸಿಗ್ತೀನಿ ಏನೇ ಡೌಟ್ ಇದ್ರೂ ಕೂಡ ನೀವು ನನಗೆ ಡೈರೆಕ್ಟಾಗಿ ಮೆಸೇಜನ್ನು ಮಾಡ್ಬೋದು ನಾನು ಕೇಳ್ಬೋದು ಮಂಗಳೂರಲ್ಲಿದ್ದೀರಾ ಬೆಂಗಳೂರಿಗೆ ಬರ್ತೀರಾ ಅಂತ ಬೆಂಗಳೂರಲ್ಲೂ ಸರ್ವಿಸ್ ಕೊಡ್ತೀನಿ ಮಂಗಳೂರು ಉಡುಪಿ ಎಲ್ಲ ದಕ್ಷಿಣ ಕನ್ನಡ ಎಲ್ಲ ಕಡೆ ಸರ್ವಿಸ್ ಅವೈಲೇಬಲ್ ಇರುತ್ತೆ ನೀವು ನನ್ನನ್ನು ಕಾಂಟ್ಯಾಕ್ಟ್ನ ಮಾಡ್ಬೋದು ಈಗ ಏಪ್ರಿಲ್ ಎಂಡ್ ಆಗ್ತಾ ಬಂತು ಇನ್ನು ಮೇ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಇದ್ರ ಬಗ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂದಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೊಂದು ಎನ್ಕ್ವೈರಿಗಳು ಎಷ್ಟೊಂದು ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನೀವು ಖಂಡಿತವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಮುಂಬರುವ ಒಂದು ಹೊಸ ರೀತಿಯ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಯಾವತ್ತೂ ನನಗೆ ಬೇಕು ಯಾರೆಲ್ಲ ಹೊಸಬ್ರು ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಬೈ ಬಾಯ್